ಕಡಲೆ ಮಣ್ಣಲ್ಲಿ ಮಾಡುವ ಅಂತೇಳಿ. ಇದು ನೆನೆಸಿ ಹಾಕ್ಲಿಕ್ಕೆ ನನಗೆ ನಿನ್ನೆ ರಾತ್ರಿಗೆ ಬೇಗ ನಿದ್ದೆ ಬಂತ. ಕ್ವಶನ್, ಇದು ಯಾವ ದೋಸೆದು ಹಿಟ್ಟು ಅಂತ ಹೇಳ್ಬೇಕು. ಇವತ್ತು ನಮ್ಮ ಮನೆಯಲ್ಲಿ ಇದೇ ದೋಸೆ. ಅದೇನೇ ಹೇಳಿದರೆ ನೆಲಕಡಲೆ ತಿನ್ನಬೇಡ, ಅದು ತೋರಾಗ್ತದೆ, ಅದರಲ್ಲಿ ಫ್ಯಾಟ್ ಉಂಟು, ಅದರಲ್ಲಿ ಚರ್ಬಿ ಉಂಟು, ಹಾಗೆ ಹೀಗೆ ಅಂತೇಳಿ. ಸೊ ನಾನು ಹಾಲು ನಿಮಗಾಗಿ ಇಲ್ಲಿ ನೋಡ. ಹಾಯ್ ಎಲ್ಲರಿಗೆ ಸಹಾಯ ಆಯ್ತಾ. ನಾನು ಪಪ್ಪಾಯ ಉಂಡಿಗೆ ಇಲ್ಲದ ಒಂದು ಆತ ಪಿದೆಡ್ದು ವನ ಕಲರ್ ಪೂರ ಆತ ಇಂಪ್ರೆಸಿವ್ ಅದು ಇಜ್ಜಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೀಸ್ ವಿತ್ ಮೀ ರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ನಾನು ಅಂದ್ಕೊಂಡಿದ್ದೇನೆ ನೀವೆಲ್ಲರೂ ಸಹ ಫೈನ್ ಆಗಿದ್ದೀರಾ. ನಾನು ಸಹ ಫೈನ್ ಆಗಿದ್ದೇನೆ. ರಾತ್ರಿ ಒಳ್ಳೆ ನಿದ್ರೆ ಬಂದಿತ್ತು. ನಿನ್ನೆ ವರ್ಕೌಟಿಗೆ ಹೋಗಲಿಕ್ಕೆ ಆಗಲಿಲ್ಲ ಸಂಜೆಗೆ, ಹಾಗೆ ಬೇಗ ಮಲಗಿ ಬೇಗ ಬೆಳಿಗ್ಗೆ ಎದ್ದು ಇವತ್ತಿನ ದಿನಚರಿಯನ್ನು ಪ್ರಾರಂಭಿಸ್ತಿದ್ದೇನೆ. ಸೊ ಇವತ್ತು ವಿಡಿಯೋದಲ್ಲಿ ಏನೆಲ್ಲ ಆಗ್ತದೆ, ಎಂತೆಲ್ಲ ಮಾಡ್ತೇನೆ ಅಂತ ಹೇಳುವಂಥದ್ದು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹೀಗೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ. ಥ್ಯಾಂಕ್ ಯು. ಕಡಲೆ ಮಣ್ಣಲ್ಲಿ ಮಾಡುವ ಅಂತೇಳಿ. ಇದು ನೆನೆಸಿ ಹಾಕಲಿಕ್ಕೆ ನನಗೆ ನಿನ್ನೆ ರಾತ್ರಿಗೆ ಬೇಗ ನಿದ್ದೆ ಬಂತ. ಮತ್ತು 3 o'clock ಎಚ್ಚರಿಕೆ ಆದಮೇಲೆ ಹಾಕಿದೆ. ಹಾಗೆ ಒಂದು ಸ್ವಲ್ಪ ಸರಿ ನೆನೆಯಲಿಲ್ಲ. ಇದು ಮನೆಯಲ್ಲಿ ಎಲ್ಲ ಹಣ್ಣಾಗಿದೆ, ನೆಗಡಬೇಡಿ. ಅಂದರೆ ನಂಗೆ ಗೊತ್ತಿತ್ತು, ತರುವಾಗಲೇ ಗೊತ್ತಾಯಿತು. ಹುಡುಕಿ ತಂದೆ. ಅಲ್ಲಿ ಹುಡುಕ್ಲಿಕ್ಕೆ ಸಹ ಬಿಡಲಿಲ್ಲ, ಚೊರೆ ಮಾಡಿದ್ರು. ಈಗ ಅವರಿಗೆ ತೋರಿಸ್ಬೇಕು, ಇದು ಬಿಡಿ ಎಲ್ಲ ಹಣ್ಣಾದದ್ದು ಕೊಟ್ಟಿದ್ದೀರ ಅಂತ. ಪುನಃ ಇಷ್ಟು ಸ್ವಲ್ಪಕ್ಕೆ 20 ರೂಪಾಯಿ ತಗೊಂಡಿದ್ದಾರೆ. ಒಂದೇ ನೀರುಳ್ಳಿ ಮತ್ತು ಕಾಯಿ ಮೆಣಸು, 2 ಟೊಮೆಟೊ, ಇದು ಇಷ್ಟೇ ಒಗ್ಗರಣೆಗೆ. ಮತ್ತು ಇದಕ್ಕೆ ಒಂದು ಪುಡಿ ಮಾಡಿ ಹಾಕುವುದು ಅಷ್ಟೆ. ಹಣ್ಣಾದದ್ದು ಹೆಕ್ಕಿ ಬಿಸಾಡಿ ಹೇಳಿದ್ರು ಅಪ್ಪ. ಹಣ್ಣಾದದ್ದು ಹೆಕ್ಕಿ ಬಿಸಾಡಿದ್ರೆ ಇದರಲ್ಲಿ ಒಂದು 5-6 ಸಹ ಉಳಿಯೋದಿಲ್ಲವೇ ಇಲ್ಲ. ಏನಾಪು ಪರ್ದಾತಿನ ಪಾಣ ಚೂರು ಪುಳಿ ಹಾಕು. ಮಸಾಲೆಗೆ ಸ್ವಲ್ಪ ಒಂದು 8-10 ಇದು ಕೊತ್ತಂಬರಿ, 2 ಚಮಚ, 4-5 ಕಾಳು ಮೆಣಸು, ಶುಂಠಿ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಾಸಿವೆ, ಇದನ್ನು ಸರಿ ಫ್ರೈ ಮಾಡಿ ಪುಡಿ ಮಾಡೋದು. ಹೀಗೆ ಪುಡಿ ಮಾಡಿಕೊಂಡಿದ್ದೇನೆ. ಮತ್ತೊಂದು ಅರ್ಧ ಗಡಿ ತೆಂಗಿನಕಾಯಿಯನ್ನು ಸಹ ಇದರ ನಂತರ ಇದೇ ಮಿಕ್ಸಿಗೆ ಹಾಕಿ ಒಂದು 4 ಸರ್ತಿ ಸುತ್ತಿಸಿದ್ರೆ ಆಯಿತು. ಬಿಸಿ ನೀರು ಕುಡಿಲಿಕ್ಕೆ. ನೆಕ್ಸ್ಟ್ ಎಂತ ಇಲ್ಲ, ಇದನ್ನೊಂದು ಒಗ್ಗರಣೆ ಹಾಕಿದರೆ ಆಯಿತು. ನೀರುಳ್ಳಿ, ಕಾಯಿ ಮೆಣಸು ಫ್ರೈ ಮಾಡಿ, ಸ್ವಲ್ಪ ಟೊಮೆಟೊ ಫ್ರೈ ಮಾಡಿ, ನೆಕ್ಸ್ಟ್ ಇದೆರಡನ್ನು ಹಾಕಿ ಬೇಯಿಸ್ಕೊಂಡು ಮಸಾಲೆ ಹಾಕಿದರೆ ಆಯಿತು. ರೆಸಿಪಿದ ಬಗ್ಗೆ ಜಾಸ್ತಿ ಇದರಲ್ಲಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ನಿಮಗೆ ಸಹ ಬೋರ್ ಆಗ್ಬೋದು ನೋಡಲಿಕ್ಕೆ. ಎಲ್ಲ ಆದ ಮೇಲೆ ಒಂದು ಸತಿ ಹೇಗೆ ಆಗ್ತದೆ ಇಲ್ಲಿ ತೋರಿಸ್ತೇನೆ ಅಷ್ಟೇ. ಕ್ವಶನ್, ಇದು ಯಾವ ದೋಸೆದು ಹಿಟ್ಟು ಅಂತ ಹೇಳ್ಬೇಕು. ಇವತ್ತು ನಮ್ಮ ಮನೆಯಲ್ಲಿ ಇದೇ ದೋಸೆ. ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಂದು ವಿಡಿಯೋ ನೋಡೋರೆಲ್ಲ ಹುಷಾರೇ, ಹಾಗಾಗಿ ಈಗ ಒಂದು 50-60 ಕಮೆಂಟ್ ಬರ್ಬೋದು ನನಗೆ ಇದ್ರದ್ದು ಹೆಸರು ನೋಡಿ. ಅದು ಬೆಕ್ಕಿಗೆ ಸ್ವಲ್ಪ ಸಹ ಭಾಷೆ ಇಲ್ಲ, ಕಾರಣವೇ ಇಲ್ಲ, ಸುಮ್ಮನೆ ಕಿರಿಚು. ಆಯಿತು, ಕಡಲೆ ಮಣ್ಣಲ್ಲಿ ಹೀಗೆ ಆಗಿದೆ. ಇದು ಬೆಳಿಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕಂತೇಳಿ. ಇದು ಪೀನೆಟ್ ಅಂದರೆ ನೆಲಕಡಲೆ, ಎಲ್ಲರಿಗೆ ಸಹ ಗೊತ್ತುಂಟು. ಸೊ ಹಿಂದೆ ನನಗೆ ಯಾವಾಗಲೂ ಇದರ ಬಗ್ಗೆ ಅಡ್ವೈಸ್ ಸಿಗ್ತಿದ್ದದ್ದು ಏನೇ ಹೇಳಿದರೆ, ನೆಲಕಡಲೆ ತಿನ್ನಬೇಡ, ಅದು ತೋರಾಗ್ತದೆ, ಅದರಲ್ಲಿ ಫ್ಯಾಟ್ ಉಂಟು, ಅದರಲ್ಲಿ ಚರ್ಬಿ ಉಂಟು, ಹಾಗೆ ಹೀಗೆ ಅಂತೇಳಿ. ಸೊ ನಾನು ಇದು ತಿನ್ನೋದನ್ನೇ ಸ್ಟಾಪ್ ಮಾಡಿದ್ದೆ. ಬಟ್ ಒಂದು ಇದಕ್ಕೆ ಇನ್ನೊಂದು ಹೆಸರುಂಟು, ನೆಲಕಡಲೆ ಪೀನೆಟ್ ಬಿಟ್ಟು ಇನ್ನೊಂದು ಹೆಸರುಂಟು, ಬಡವರ ಬಾದಾಮಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ಯಾಕೆ ಬಡವರ ಬಾದಾಮಿ ಅಂತೇಳಿ ಹಿಂದಿನಿಂದ ಬಂದ ಹೆಸರು ಅಂತೇಳಿ ನೋಡುವಾಗ, ಬಾದಾಮಿ ಹೇಳಿದ ಕೂಡಲೇ ಜನರಿಗೆ ಅವು ಎಡ್ಡೆ ಹೆಲ್ತ್ಗೆ ಅದು ಒಳ್ಳೇದು ಹೇಳ್ತಾರೆ. ಬಟ್ ಇದನ್ನು ಯಾಕೆ ಬಡವರ ಬಾದಾಮಿ ಅಂತೇಳಿ ಹೇಳ್ತಾರೆ ಅಂತೇಳಿ ಯಾರು ಸಹ ತಿಂಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನನಗೆ ಈಗ ಸಹ ಕೆಲವೊಂದೊಂದು ಜನಗಳು ಸಜೆಷನ್ ಕೊಡ್ತಾರೆ, ಈ ನೆಲಗಡಲೆ ದಿನ ಹೊಡ್ಚಿ ಅಂದರೆ ನನ್ನ ಹತ್ರ ಕೇಳ್ತಾರೆ, ನಿಂದು ಡಯಟ್ ಪ್ಲ್ಯಾನ್ ಎಂತ ಹಾಗೀಗೆಲ್ಲ ಕೇಳುವಾಗ ನಾನು ಹೇಳ್ತೇನೆ ಅವರಿಗೆ, ನಾನು ಹೀಗೆ ತಿಂತೇನೆ, ಮತ್ತೊಂದು ಸ್ವಲ್ಪ ನೆಲಗಡಲೆ ತಿಂತೇನೆ ಅಂತ. ನೆಲಗಡಲೆ ತಿಂದರೆ ಬಲ್ಲಿ ತೋರಾಪೇರು ಅಂತಾರೆ. ಬಟ್ ಅವರಿಗೆ ಅವರ ಹೇಳಿ ತಪ್ಪಂತಲ್ಲ, ಅವರಿಗೆ ಎಂತ ತಿಳ್ಕೊಂಡಿದ್ದಾರೆ ಅದನ್ನೇ ಹೇಳ್ತಾರೆ. ಬಟ್ ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದರಲ್ಲಿ ಒಳ್ಳೆಯ ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ಬಟ್ ಅದು ಗುಡ್ ಫ್ಯಾಟ್, ನಾಟ್ ಬ್ಯಾಡ್ ಫ್ಯಾಟ್.
ಈಗ ನಮಗೆ ಗುಡ್ ಫ್ಯಾಟ್ ನಮಗೆ ಬೇಕಲ್ಲ, ಫ್ಯಾಟ್ ಇಲ್ಲದೆ ಮನುಷ್ಯ ಸರ್ವೈವ್ ಮಾಡಲಿಕ್ಕೆ ಆಗೋದಿಲ್ಲ, ಫ್ಯಾಟ್ ಬೇಕೇ. ಬಟ್ ಅದು ಯಾವ ಫ್ಯಾಟ್ ಹೇಳುವಂಥದ್ದು ಮುಖ್ಯ ಆಗ್ತದೆ, ಅದು ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಗುಡ್ ಫ್ಯಾಟ್ ನಮಗೆ ಬೇಕು, ಬ್ಯಾಡ್ ಫ್ಯಾಟ್ ನಮಗೆ ಬೇಡ. ಸೊ ಬ್ಯಾಡ್ ಫ್ಯಾಟ್ ಯಾವುದರಿಂದ ಬರ್ತದೆ ಅದನ್ನು ಅವಾಯ್ಡ್ ಮಾಡಬೇಕು, ಗುಡ್ ಫ್ಯಾಟನ್ನು ನಾವು ತಗೊಳ್ಬೇಕಾಗ್ತದೆ. ಯಾಕೆಂದರೆ ನಮ್ಮದು ಹಾರ್ಟ್ ಫಂಕ್ಷನ್ ಮಾಡೋದು ಫ್ಯಾಟಿನಿಂದಲೇ. ಸೊ ಈ ನೆಲಕಡಲೆ ಇದು ಬಡವರ ಬಾದಾಮಿ, ಇದನ್ನು ನಾವು ಉಪಯೋಗಿಸ್ಬೋದು ಸ್ವಲ್ಪ ಸ್ವಲ್ಪ, ಎಲ್ಲದಕ್ಕೆ ಸಹ ಒಂದು ಲಿಮಿಟ್ ಇರ್ತದೆ. ಇನ್ನು ಉಪಯೋಗಿಸ್ಬೋದು ಅಂತ ಹೇಳಿ ಕೆ ಜಿ ಗಟ್ಟಲೆ ನಾನು ಒಂದೇ ದಿನದಲ್ಲಿ ಕೆ ಜಿ ಗಟ್ಟಲೆ ತಿಂತೇನೆ ಹೇಳಿದರೆ ಆಗೋದಿಲ್ಲ, ಲಿಮಿಟೇಷನ್ ಇರ್ತದೆ. ಒಂದೊಂದು ಸ್ವಲ್ಪ ಸ್ವಲ್ಪವನ್ನು ಉಪಯೋಗಿಸಬಹುದು. ಇದು ನನಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತೆಲ್ಲ ಇದೆ. ಹೀಗೆ ಯಾವುದಾದ್ರೂ ಒಂದೊಂದು ಟಿಪ್ಸ್ ಇದ್ದರೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿರ್ತೇನೆ, ಆಯಿತಾ. ಪಪ್ಪಾಯ ಉಂಡಿಗೆ ಇಲ್ಲದ ಒಂದು ಆತ ಪಿದೆಡ್ದು ನನಗ ಕಲರ್ ಆತ ಇಂಪ್ರೆಸಿವ್ ಅದು ಇಜ್ಜಿ ಬಕೊಂತ ಗಟ್ಟಿದಲ್ಲಿ ಕಾಯಿ ಮಾರೆ ಈಗ ನಡು ಕೂತ್ಪುಲ್ಲ ಎಂಚಾಪಂತು ಮಸಾರ ಹಣ್ಣು ಮಲ್ತಿನ ಅವು ಒಂಥರ ದಾದನ ಒಂದಾದಿತ್ತು ನಂದು, ಅವೇನು ಕಟ್ ಮಲ್ತದ್ದು ಇದಿತ್ತೇರೋ ಆಲ್ರೆಡಿ ಒಂದು ಪರಂದದನ್ನ ಶೋಕಿತ್ತು ಅಂಚಾಂಡ ಕೆಲವರಿಗೆ ಕಾಯಿ ತಿಂಡ್ರಿಗೆ ಇಂಚ ಅರ್ಧ ಪಂದದೇನು ತಿಂಡ್ರಿಗೆ ಖುಷಿ ಆಗ್ತದಲ್ಲ ಕೆಲವರಿಗೆ. ಅಮ್ಮ ನೋಡ್ಲಿಕ್ಕೆ ಚಂದ ಉಂಟು, ಹಣ್ಣಾಗ ಇದು ಬೇರೆ ನಿಮ್ಗೆ ಇದು ಸ್ವಲ್ಪ ಅರ್ಧಂಬರ್ಧ ಕಾಯಿ. ಸೊ ಇನ್ನು ಹಣ್ಣಾದದ್ದು ಸಹ ನಾನು ಅನ್ಸತ್ತು ತೋರಿಸ್ತೇನೆ. ಇದು ನಮ್ಮದು ಮನೆದು, ನಿಮ್ಮ ಸ್ವಲ್ಪ ಒಳ್ಳೆ ಉಂಟಿಯಾ, ಆದರೆ ಕೆಲವರಿಗೆ ಅರ್ಧ ಕಾಯಿ ಇಷ್ಟ ಆಗ್ತದೆ. ಅಲ್ಲ ಇದೆಂತ ಮಾಡುದು, ಅಲ್ಲ ಇದೆಂತ ಮಾಡುದು ಅಂತಿದ್ವಿ ಎಂತ ಅಂಗಡಿಗೆ ಹೋಗಿ ಹಾಲು ಹಿಡ್ಕೊಂಡು ಬಂದದ್ದು. ಇವತ್ತು ನನ್ನ ಅಮ್ಮನಿಗೆ ರಜೆ ಸಿಕ್ಕಿದೆ, ಹಾಲು ನಿಮಗಾಗಿ. ಅವರಿಗೆ ಕೆಲಸ ಮಾಡಿ ಸಾಕಾಗಿತ್ತಲ್ಲ, ಈಗ ರಜೆ ಸಿಕ್ಕಿದ ಖುಷಿಯಲ್ಲಿದ್ದಾರೆ. ನೋಡು ಇಲ್ಲಿ ನೋಡ. ಹಾಯ್ ಎಲ್ಲರಿಗೆ ಸಹ ಹಾಯ್ ಆಯ್ತಾ. ನಾನು ಇವತ್ತು ಡ್ಯೂಟಿ ನನ್ನ ಸೆಕೆಂಡ್ ಡೇ ಅಲ್ಲ, ಜಿಗ್ಗ ಹೊರಟಿದ್ದೇನೆ ನೋಡಿ. ಟಿಫಿನ್ ಬ್ಯಾಗ್ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ಹೊರಟಿದ್ದೇನೆ ಫಾಸ್ಟ್. ಹೇಗೆ ಕಾಣ್ತಿದ್ದೇನೆ ನಾನು? ಸೂಪರ್ ಕಾಣ್ತಾ ಇದ್ದೆ. ನಾನು ಹೇಗೆ ಕಾಣ್ತಿದ್ದೇನೆ ಅಂತೇಳಿ ಸೂಪರ್. ಸೊ ನೀವು ಹೇಳಿದ್ರಿ ಅಲ್ಲಿ ಅವರ್ಸ್ ಅಲ್ಲಿ ವಿಡಿಯೋ ನೋಡುವವರು ಸಹ ಹೇಳಿದ್ರು, ಆಯ್ತಾ. ಓಕೆ, ಮತ್ತು ಇವತ್ತೆಂತೆಲ್ಲ ಸಿಗ್ತದೆ ವಿಡಿಯೋದಲ್ಲಿ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ, ನೋಡಿ ವಿಡಿಯೋನಿಂದವರೆಗೆ. ಟಾಟಾ ಬಾಯ್. ಮಧ್ಯಾಹ್ನ ಊಟಕ್ಕಿಂತ ಮೊದಲು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸರಿ ಕಚ್ಚಿ ಮತ್ತು ಒಂದು ಗ್ಲಾಸ್ ಬಿಸಿ ನೀರು ಕುಡಿದೆ. ಮಧ್ಯಾಹ್ನ ಊಟಕ್ಕೆ 2 ನೀರು ದೋಸೆ, ಕಡಲೆ ಮನೆಯಲ್ಲಿ ಮೊಸರು, ಸ್ವಲ್ಪ ನೆಲಕಡಲೆ, ಅದೇ ರೀತಿಯಾಗಿ ಪಪ್ಪಾಯ ಹಣ್ಣನ್ನು ನಾನಿಲ್ಲಿ ಯೂಸ್ ಮಾಡಿದೆ. ಇದು ನನ್ನ ಮಧ್ಯಾಹ್ನದ ಲಂಚ್. ಸೊ ಸಂಜೆಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ತರಕಾರಿ ಅಂಗಡಿಯಲ್ಲಿ ತರಕಾರಿ ತಗೊಳ್ಳುವಂತ ಬಂದೆ. ನನಗೆ ಮೆಂತ್ಯ ಸೊಪ್ಪು ಬೇಕಿತ್ತು, ಇಲ್ಲಿ ಇತ್ತು. ಮೋರ್ ಸೂಪರ್ ಮಾರ್ಕೆಟಲ್ಲಿ ಯಾವಾಗಲೂ ಅದು ಬಾಡಿರ್ತದೆ, ಮತ್ತು ಅಲ್ಲಿ ಸಂಜೆ ಆಗುವಾಗ ಏನಿರೋದಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ, ವೆಜಿಟೇಬಲ್ ಶಾಪಿಗೆ ಬಂದೆ. ಫಸ್ಟಿಗೆ ಅಂದ್ಕೊಂಡೆ ಒಂದು 3 ಮೆಂತ್ಯ ಸೊಪ್ಪು ತಗೊಳ್ತೇನೆ ಮತ್ತು ಬಟಾಟೆ ಒಟ್ಟಿಗೆ ಹಾಕ್ತೇನೆ. ಮತ್ತು ಯಾಕೋ ಬಟಾಟೆ ಬೇಡ ಅಂತೇಳಿ ಅನ್ನಿಸ್ತು. ಮೆಂತ್ಯ ಸೊಪ್ಪಿಗೆ ಇಲ್ಲಿ ಒಂದು ಕಟ್ಟಿಗೆ 10 ರೂಪಾಯಿ ಅಂತ ಹೇಳಿದರು. ಸೊ ಒಂದು ಮೆಂತ್ಯ ಸೊಪ್ಪನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಲೂ ಒಂದು ಸತಿ ಯೂಸ್ ಮಾಡ್ತಾ ಇರಬೇಕು, ಆವಾಗ ಒಳ್ಳೆಯದು. ಸೊಪ್ಪು ಎಲ್ಲ ಸಹ ಯೂಸ್ ಮಾಡಬೇಕು, ಅದರಲ್ಲಿ ಎಕ್ಸ್ಪೆಷಲಿ ಮೆಂತ್ಯ ಸೊಪ್ಪು. ಮುಂಚೆ ಕಹಿ ಅಂತೇಳಿ ತಿಂತವೇ ಇರಲಿಲ್ಲ. ಒಂದು ತಗೊಂಡೆ. ಅದು ಆದಮೇಲೆ ನಾನಿಲ್ಲಿ ಹೀರೆಕಾಯಿ ಸ್ವಲ್ಪ ತಗೊಂಡೆ, ಸ್ವಲ್ಪ ಕಾಯಿ ಮೆಣಸು ತಗೊಂಡೆ. ನಿನ್ನೆ ಬೇಡ ರೇಟ್ ಜಾಸ್ತಿ ಅಂತೇಳಿ ಬಿಟ್ಟ ಆನಿಯನನ್ನು ಸಹ ಒಂದು 400 ಗ್ರಾಮ್ ಬಂತು, ಇಷ್ಟೇ ತೆಗೆದೆ. ಅದರಲ್ಲಿ 400 ಗ್ರಾಮ್ ಇತ್ತು ಅಂತ ಹೇಳಿದರು. ಅದಾದ ನಂತರ ಕೊತ್ತಂಬರಿ ಸೊಪ್ಪು ತಗೊಂಡೆ. ನೈಟ್ ನಾನು ಊಟಕ್ಕೆ 2 ರಾಗಿ ರೊಟ್ಟಿ, ನಿನ್ನೆ ಮೀನು ಪುಳಿ ಮುಂಚಿ ಮಾಡಿದ್ರಲ್ಲ ಅದು, ಅದರೊಟ್ಟಿಗೆ ಕಡಲೆ ನಿನ್ನೆ ತೆಗೆದಿಟ್ಟ ಮೀನು ಇವತ್ತು ಮಾಡಿ. ಸೊ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾನು ಜಿಮ್ಮಿಗೆ ಬಂದು 1-1.25 ಗಂಟೆಗಳ ಕಾಲ ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನಾನಿವತ್ತು ದಿನದಲ್ಲಿ ಒಟ್ಟಾರೆಯಾಗಿ 5 ಲೀಟರ್ ನೀರನ್ನು ಕುಡಿದಿದ್ದೆ.
ಇದಾದಮೇಲೆ ನಾನು ಹೋಗಿ ಮಲಗಿದೆ, ಒಳ್ಳೆ ನಿದ್ದೆ ಮಾಡಿದೆ. ಸೊ ವಿಡಿಯೋನ ಎಂಡವರೆಗೆ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.